ತಲೆಗೊಂದು ಗಾಂಧಿ ಟೋಪಿ, ಕಚ್ಚೆ, ಜುಬ್ಬ ಧರಿಸಿದಂತಹ ವಯಸ್ಸಾದಂತಹ ಒಂದು ದೇಹ, ದುಬಾರಿ ಆಭರಣ ಮಳಿಗೆ ಪ್ರವೇಶಿಸದೇ ಇದ್ದಂತೆ ಅಲ್ಲಿದ್ದ ಸಿಬ್ಬಂದಿ ಅವರನ್ನ ಒಂದು ಅಸಡ್ಡೆಯ ನೋಟದಿಂದ ನೋಡ್ತಾ ಇದ್ರು. ಅವರ ಭಾಗಿದ ಶರೀರ ಕಂಡು ಆರ್ಥಿಕ ಸಹಾಯ ಕೇಳಿ ಬಂದಿರಬಹುದು ಎಂದು ಕೆಲವರು ಅಂದುಕೊಂಡಿದ್ರು. ಆದರೆ ಅಸಲಿ ವಿಷಯ ಬೇರೆನೇ ಇತ್ತು. ತನ್ನೊಂದಿಗೆ ತನ್ನ ಮಡದಿಯನ್ನು ಕೂಡ ಕರೆದುಕೊಂಡು ಬಂದಿದ್ದ ಆ ಹಿರಿಯ ಜೀವ ಆಕೆಗಾಗಿ ಒಂದು ಮಂಗಳಸೂತ್ರ ಖರೀದಿಸುವ ಇಂಗಿತ ವ್ಯಕ್ತಪಡಿಸಿತ್ತು. ಪ್ರೇಮದ ಕಾಣಿಕೆ ನೀಡುವ ಇವರ ಉದ್ದೇಶ ಅರಿತ ಆಭರಣ ಮಳಿಗೆ ಸಿಬ್ಬಂದಿ ಬೆರಗಾದರು. ಮಡದಿಗೊಂದು ಚಿನ್ನದ ಉಡುಗೊರೆ ಕೊಡಿಸಲು ಮಳಿಗೆಯವರಿಗೂ ಬಂದಂತಹ ಆ ವ್ಯಕ್ತಿಯಿಂದ 20 ರೂಪಾಯಿ ಪಡೆದು ಮಂಗಳಸೂತ್ರವನ್ನು ಮಳಿಗೆಯ ಮಾಲೀಕರು ನೀಡಿದರು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. 93 ವರ್ಷ ವಯಸ್ಸಿನ ಈ ವ್ಯಕ್ತಿಗೆ ತನ್ನ ಪತ್ನಿಯ ಮೇಲಿರುವ ಪ್ರೇಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನಿವೃತ್ತಿ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅವರು ಜಲನ್ ಜಿಲ್ಲೆಯವರು. ಕೃಷಿ ಕುಟುಂಬಕ್ಕೆ ಸೇರಿದವರಾದ ಇವರು ಈ ಘಟನೆ ನಡೆಯುವ ಸಂದರ್ಭ ಪಂಡರಾಪುರಕ್ಕೆ ಆಷಾಢ ಏಕಾದಶಿಗಾಗಿ ಪಾದಯಾತ್ರೆ ಹೊರಟವರು. ಮಾರ್ಗ ಮಧ್ಯೆ ಛತ್ರಪತಿ ಸಂಭಾಜಿನಗರದಲ್ಲಿರುವ ಆಭರಣ ಮಳಿಗೆಗೆ ಇವರು ಭೇಟಿ ನೀಡಿದರು. ಇವರ ಪ್ರವೇಶ ಆರಂಭದಲ್ಲಿ ದೇಣಿಗೆ ಅಥವಾ ಭಿಕ್ಷೆ ಕೇಳಲು ಬಂದವರು ಎಂದೇ ಮಳಿಗೆಯವರು ಅಂದುಕೊಂಡಿದ್ರು. ಆದರೆ ಆ ವ್ಯಕ್ತಿ ತನ್ನ ಬಳಿ ಇದ್ದ 1120 ರೂಪಾಯಿಯನ್ನ ನೀಡಿ ಪತ್ನಿಗೊಂದು ಮಂಗಳಸೂತ್ರ ಕೊಡಿ ಎಂದಾಗ ಎಲ್ಲರ ಕಣ್ಣಂಚಲ್ಲಿ ತೇವವಾಗಿತ್ತು. ಆದರೆ ಆ ವ್ಯಕ್ತಿ ತನ್ನ ಬಳಿದಂತಹ ಈ ಹಣವನ್ನು ಕೊಟ್ಟಾಗ ಎಲ್ಲರೂ ಕೂಡ ಆ ವ್ಯಕ್ತಿಯ ಬಳಿ ನೋಡಿದ್ರು. ಹಿರಿಯ ವ್ಯಕ್ತಿಯ ಸರಳತೆ ಮತ್ತು ಪತ್ನಿ ಕುರಿತಂತಹ ಪ್ರೇಮಕ್ಕೆ ಮನಸೋತ ಆ ಮಳಿಗೆಯ ಮಾಲೀಕರು ಅವರಿಂದ ಆಶೀರ್ವಾದ ರೂಪದಲ್ಲಿ 20 ರೂಪಾಯಿ ಪಡೆದು ಮಂಗಳಸೂತ್ರವನ್ನು ನೀಡಿದರು. ಇದನ್ನು ಪಡೆದು ನನ್ನನ್ನು ಹರಸಿ ಆ ಪಾಂಡುರಂಗ ಎಲ್ಲರನ್ನು ಕೂಡ ಹರಸಲಿ ಎಂದು ಮಳಿಗೆ ಮಾಲೀಕ ಹೇಳಿ ಎಲ್ಲರೂ ಕೂಡ ಹುಬ್ಬೇರುವಂತೆ ಮಾಡಿದರು. ಈ ಹಿರಿಯ ಜೋಡಿ ಸದಾ ಒಟ್ಟಿಗೆ ಓಡಾಡ್ತಾರೆ. ಕಳೆದ ಹಲವು ವರ್ಷಗಳಿಂದ ಒಬ್ಬರಿಗೊಬ್ಬರು ನೆರವಾಗ್ತಾ ಜೀವನ ಸಾಗಿಸ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಇವರಿಗೊಬ್ಬ ಮಗ ಇದ್ದಾನೆ. ಆದರೆ ಬಹುತೇಕ ಸಂದರ್ಭ ಇವರಿಬ್ಬರೇ ಓಡಾಡ್ತಾರೆ. ಬೇಕೆಂದರೆ ಮಾತ್ರ ಸಾರ್ವಜನಿಕರ ನೆರವು ಪಡೀತಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ.